ಮೆದು ಮೆದುವಾಗಿರುವಂತಹ ಸೂಪರ್ ಆಗಿರುವಂತಹ ಚಪಾತಿನ ಮಾಡೋದು ಕಷ್ಟನೇ ಅಲ್ಲ ಗೊತ್ತಾ. ತುಂಬಾ ಸಿಂಪಲಾಗಿ ತುಂಬಾ ಈಸಿಯಾಗಿ ಮಾಡ್ಬೋದು. ಈ ಸೀಕ್ರೆಟ್ ಟಿಪ್ಸನ್ನು ನೋಡಬೇಕಿದ್ರೆ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಲೇಬೇಕು. ಹಲೋ ನಮಸ್ತೆ, ಹೇಗಿದ್ರೆಲ್ಲರೂ? ವೀಕೆಂಡ್ಗೆ ಒಂದು ಸೂಪರ್ ಆಗಿರುವಂತಹ ಕಿಚನ್ ಟಿಪ್ಸನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಚಪಾತಿನ ಎಷ್ಟು ಟ್ರೈ ಮಾಡಿದರೂ ಮೆದುವಾಗಿ ಮಾಡಲಿಕ್ಕೆ ಬರಲ್ಲ ಅನ್ನುವವರಿಗೆ ನನ್ನ ಇವತ್ತಿನ ವಿಡಿಯೋ. ನೀವೇನಾದರೂ ಈ ಸೂಪರ್ ಆಗಿರುವಂತಹ ಟ್ರಿಕ್ಸನ್ನು ನೋಡಿಬಿಟ್ರೆ ದಿನ ಚಿಟಿಕೆ ಹೊಡೆದಷ್ಟೇ ಸುಲಭದಲ್ಲಿ ಮೆದು ಚಪಾತಿನ ಮಾಡಿ ತಿನ್ಬೋದು. ಅಷ್ಟು ಸಿಂಪಲಾಗಿ ಅಷ್ಟು ಸೂಪರ್ ಆಗಿದೆ ಈ ಟ್ರಿಕ್ಸ್. ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಲೇಬೇಕು. ಇದ್ರ ಜೊತೆಗೆ ನಾನು ಇದಕ್ಕಿಂತ ಮುಂಚೆ ರೌಂಡ್ ಚಪಾತಿ ಮಾಡೋದು ಹೇಗೆ, ಪದರ ಚಪಾತಿ ಮಾಡೋದು ಹೇಗೆ, ಚಪಾತಿಗೆ ಸೂಪರಾಗಿ ಹಿಟ್ಟನ್ನು ಕಲಿಸೋದು ಹೇಗೆ ಅನ್ನೋದು ಕೂಡ ವಿಡಿಯೋ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳು ಕೂಡ ವೈರಲ್ ಆಗಿದೆ. ಆ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಆ ವಿಡಿಯೋ ಕೂಡ ನೀವು ಒಂದ್ಸರಿ ನೋಡ್ಬೋದು. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಈ ಸೂಪರ್ ಆಗಿರುವಂತಹ ಮೆದು ಚಪಾತಿನ ಮಾಡಬೇಕಿದ್ರೆ ನಾವು ಹಿಟ್ಟನ್ನು ಹೇಗೆ ಕಲಿಸ್ಕೋಬೇಕು ಅನ್ನೋದನ್ನು ಮೊದಲನೇದಾಗಿ ನೋಡ್ಕೊಳ್ಳೋಣ. ಕರೆಕ್ಟಾಗಿ ನಾನು ಹೇಳಿದ ಮೆಥಡಲ್ಲಿ ನೀವು ಹಿಟ್ಟನ್ನು ಕಲಿಸ್ಕೊಂಡ್ರೆ ಸೂಪರ್ ಆಗಿರುವಂತಹ ಚಪಾತಿನ ಮಾಡ್ಬೋದು. ನಾನು 2 ಕಪ್ಪಷ್ಟು, ಈ ಕಪ್ಪಲ್ಲಿ 2 ಕಪ್ಪಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ. ಆ ಹಿಟ್ಟನ್ನು ಕಲಿಸ್ಲಿಕ್ಕೆ ನಮಗೆ 1 ಕಪ್ಪಷ್ಟು ಕರೆಕ್ಟಾಗಿ ಎಕ್ಸಾಕ್ಟಾಗಿ 1 ಕಪ್ಪಷ್ಟು ನೀರು ಬೇಕಾಗುತ್ತೆ. ಅದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಸಕ್ಕರೆ, ಅಂದರೆ ಒಂದು ಸ್ವಲ್ಪ ಸ್ವೀಟಿಶ್ ಆಗಿ ಬರುತ್ತೆ, ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕದಡ್ಕೊಂಡು ಇವಾಗ ಅರ್ಧ ಕಪ್ಪಷ್ಟು ನೀರನ್ನು ಫಸ್ಟ್ ಹಾಕಿ ನಾವು ಕೈಯಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು. ಮೊದಲಿಗೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ನೆನ್ಪಿಟ್ಕೊಳ್ಳಿ, 2 ಕಪ್ ಹಿಟ್ಟು ತಗೊಂಡ್ರೆ 1 ಕಪ್ಪಷ್ಟು ನೀರು ನಮಗೆ ಬೇಕಾಗುತ್ತೆ. ಅರ್ಧ ಕಪ್ ನೀರನ್ನು ಹಾಕ್ಕೊಂಡು ನಾವು ಹಿಟ್ಟನ್ನು ಒದ್ದೆ ಮಾಡ್ಕೊಂಡಾದ ನಂತರ ಇವಾಗ ಉಳಿದಿರೋ ಅರ್ಧ ಕಪ್ ನೀರನ್ನು ಹಾಕೋಬೇಕು. ನಿಮಗೆ ಸ್ಟಾರ್ಟಿಂಗ್ ಅದನ್ನ ಕಲಿಸ್ಕೋಬೇಕಿದ್ರೆ ಸ್ವಲ್ಪ ಜಾಸ್ತಿ ಆಯ್ತಲ್ಲ, ಕೈಗೆ ಅಂಟ್ಕೊಳ್ಳುತ್ತಲ್ಲ ಅಂತ ಅನಿಸುತ್ತೆ. ಆದರೂ ಇದು ಅಂಟ್ಕೊಳ್ಳಲ್ಲ. ಇದಕ್ಕೆ ನೀವು ಏನು ಚಿಂತೆ ಮಾಡಬೇಕಾಗಿದ್ದಿಲ್ಲ. ಇದಕ್ಕೆ ನೀವು ಏನು ಮಾಡಬೇಕು, ಈ ಥರ ಕೈಗೆ ಅಂಟ್ಕೊಂಡ್ರೆ ಅಂತಂದರೆ ಜಸ್ಟ್ ಒಂದೇ 1 ಸ್ಪೂನಷ್ಟು ಗೋಧಿ ಹಿಟ್ಟು, ಒಣ ಗೋಧಿ ಹಿಟ್ಟು ಮತ್ತು 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೋಬೇಕು. ಮೆದು ಚಪಾತಿ ಮಾಡಬೇಕಿದ್ರೆ ಹಿಟ್ಟನ್ನು ಮೆದುವಾಗಿ ಕಲಿಸೋದು ತುಂಬಾ ಮುಖ್ಯ. ಮೆದುವಾಗಿ ಹಿಟ್ಟು ಕಲಿಸ್ಬೇಕಿದ್ರೆ ನಾನು ಹೇಳಿದ ಪ್ರಮಾಣದಲ್ಲಿ ನೀರು ಮತ್ತು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ನಾದ್ಕೊಂಡ್ರೆ ನೋಡಿ ಹಿಟ್ಟು ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ. ಮೆದು ಚಪಾತಿ ಮಾಡುವ ಸೀಕ್ರೆಟ್ ಇರೋದು ಹಿಟ್ಟಲ್ಲಿ. ಮೊದಲನೇ ಸೀಕ್ರೆಟ್ ಅಂದರೆ ಹಿಟ್ಟನ್ನು ಮೆದುವಾಗಿ ಕಲಿಸ್ಕೊಳ್ಳೋದು. ನಿಮಗೆ ನಾನು ಇದನ್ನ ತೋರಿಸ್ತೀನಿ. ನಾದ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಹಿಟ್ಟನ್ನು ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ನಿಮಗೆ ಹಿಟ್ಟು ನೋಡಿದ್ರೇ ಚಪಾತಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಹಿಟ್ಟು ಎಷ್ಟು ಸಾಫ್ಟಾಗಿ ನಾದ್ಕೊತೀರೋ ಚಪಾತಿ ಅಷ್ಟೇ ಸಾಫ್ಟಾಗಿ ಬರುತ್ತೆ. ನೋಡಿದ್ರಲ್ಲ, ತುಂಬಾ ಸಾಫ್ಟಾಗಿ ಪರ್ಫೆಕ್ಟಾಗಿ ಹಿಟ್ಟನ್ನು ನಾದ್ಕೊಂಡಿಟ್ಟಿದ್ದೀನಿ. ಇದನ್ನ ಒಂದು 10 ನಿಮಿಷ ಅದೇ ಥರ ಬಿಟ್ಬಿಡೋಣ. ಅದಾದ ನಂತರ ನಾವು ಚಪಾತಿನ ಮಾಡ್ಕೋಬೋದು. 10 ನಿಮಿಷ ಆದ ನಂತರ ಇವಾಗ ನಾನು ನಾರ್ಮಲ್ ಆಗಿ ಉಂಡೆ ಮಾಡಿಬಿಟ್ಟು ಚಪಾತಿ ಮಾಡೋದು ಹೇಗೆ ಅಂತ ಕೊಡ್ತೀನಿ. ಅದಾದ ನಂತರ ಇನ್ನೊಂದು ಪದರ ಚಪಾತಿ, ಒಂದು ಹೊಸ ಟ್ರಿಕ್ಸನ್ನು ಹೇಳ್ಕೊಡ್ತಾ ಇದ್ದೀನಿ ಪದರ ಚಪಾತಿ ಮಾಡೋದಕ್ಕೆ. ಅದನ್ನು ಕೂಡ ನೋಡ್ಕೋಬೋದು. ಇದೀಗ ನಾರ್ಮಲ್ ಆಗಿ ಉಂಡೆನ ತಗೊಂಡು ಅದನ್ನ ಕೈಯಲ್ಲಿ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿಬಿಟ್ಟು ಒಣ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಈ ಥರ ಮೇಲ್ಗಡೆ ಕೋಟ್ ಮಾಡಿಕೊಂಡು ಇವಾಗ ನಾವು ಲಟ್ಟಿಸ್ಕೋಬೇಕು. ನೆನ್ಪಿಟ್ಕೊಳ್ಳಿ, ನೀವು ಮೆದು ಚಪಾತಿಗೆ ಹಿಟ್ಟನ್ನು ಕಲಸಿ ಮೆದುವಾಗಿ ಕಲಿಸ್ಕೊಂಡ್ರೆ ನಮಗೆ ಅಂದರೆ ಚಪಾತಿ ತುಂಬ ರೌಂಡಾಗಿ ನಮಗೆ ಮಾಡಲಿಕ್ಕೆ ಬರಲ್ಲ. ಯಾಕಂತಂದರೆ ತುಂಬ ಅಂದರೆ ಕೈಯಲ್ಲಿ ಮುಟ್ಟಿದ್ರೇ ಮೆತ್ತಗೆ ಇರುತ್ತೆ. ಅದು ಒಂಚೂರು ಆ ಕಡೆ ಈ ಕಡೆ ಆದ್ರೂ ಶೇಪ್ ಚೇಂಜ್ ಆಗೋಗುತ್ತೆ. ಆದರೂ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀನಿ ನಾನು. ಇದು ನಾರ್ಮಲ್ ಆಗಿ ಮಾಡುವಂಥದ್ದು. ಇವಾಗ ಇನ್ನೊಂದು ಪದರ ಚಪಾತಿ ಮಾಡಲಿಕ್ಕೆ ಒಂದು ಟ್ರಿಕ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವು ಅದೇ ದೊಡ್ಡ ಉಂಡೆಯನ್ನು 3 ಚಿಕ್ಕ ಉಂಡೆ ಥರ ಮಾಡಬೇಕು. ಉಂಡೆ ಮಾಡಿಬಿಟ್ಟು ಒಂದು ಉಂಡೆನ ಈ ಥರ ಸ್ವಲ್ಪ ಕೈಯಲ್ಲಿ ಎಣ್ಣೆ ತಗೊಂಡು ಅದರ ಮೇಲ್ಗಡೆ ಈ ಥರ ಪ್ರೆಸ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಅದಾದ ನಂತರ ಇನ್ನೊಂದು ಉಂಡೆನ ಈ ಥರ ಪ್ರೆಸ್ ಮಾಡ್ಕೊಂಡು ಅದರ ಮೇಲೂ ಒಂದು ಸ್ವಲ್ಪ ಆಯಿಲನ್ನು, ಎಣ್ಣೆನ ಅಪ್ಲೈ ಮಾಡಿ ಇವಾಗ ನಾವು ಮೊದಲು ರೆಡಿ ಮಾಡಿಟ್ಟಿದ್ವಲ್ಲ ಅದರ ಮೇಲೆ ಇಟ್ಬಿಡಬೇಕು. ಇವಾಗ ಇನ್ನೊಂದು ಉಂಡೆ, ಒಂದು ದೊಡ್ಡ ಉಂಡೆಯಲ್ಲಿ 3 ಚಿಕ್ಕ ಉಂಡೆ ಮಾಡಿ ನಾನು ಈ ಥರ ಪದರ ಚಪಾತಿನ ಮಾಡ್ತಾಯಿದ್ದೀನಿ. ಈ ಟ್ರಿಕ್ಸನ್ನು ನಿಮಗೆ ಯಾರೂ ಹೇಳ್ಕೊಟ್ಟಿರಲ್ಲ. ಇದು ಫಸ್ಟ್ ಟೈಮ್ ನಾನು ಹೇಳ್ತಾ ಇರೋದು. ನಾನು ಯೂಶ್ವಲಿ ಇದೇ ಥರ ಮಾಡ್ತಾಯಿರ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ 3 ಹಿಟ್ಟಿಗೂ ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಸವರಿ ಈ ಥರ ಫಸ್ಟ್ ಒಂದರ ಮೇಲೆ ಒಂದು ಇಟ್ಬಿಟ್ಟು ಅದಾದ ನಂತರ ಒಣ ಹಿಟ್ಟನ್ನು ಸ್ಪ್ರೆಡ್ ಮಾಡಿಬಿಟ್ಟು ಇವಾಗ ನಾವು ಲಾಟಿಸ್ಕೋಬೇಕು. ಈ ಚಪಾತಿ ಒಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ನಿಮಗೆ ಚೂರು ದಪ್ಪ ಇರಬೇಕಿದು. ಯಾಕಂತಂದರೆ ಪದರ ಚಪಾತಿ ದಪ್ಪ ಇದ್ರೂ ಸಾಫ್ಟಾಗಿದ್ದರೆ ಸಾಫ್ಟಾಗಿ ಬರುತ್ತಲ್ಲ, ಸೊ ತುಂಬಾ ಚೆನ್ನಾಗಾಗುತ್ತೆ ಚಪಾತಿ.
ನೋಡಿ ಈ ಚಪಾತಿ ಕೂಡ ಲಟ್ಟಿಸಿ ನಾನು ರೆಡಿ ಮಾಡಿಟ್ಟಿದ್ದೇನೆ. ಇವಾಗ ಇದನ್ನ ಕಾಯಿಸ್ಕೊಳ್ಳೋಣ. ನೋಡಿ ಇದು ಪದರ ಚಪಾತಿ ಇಷ್ಟು ದಪ್ಪ ಬಂದರೆ ಒಳ್ಳೆಯದು. ಒಳಗಡೆಯಿಂದ ಮೆದುವಾಗಿ ಪದರವಾಗಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಈ ಚಪಾತಿನ ನಾನು ಸುಟ್ಬಿಟ್ಟು ಅಥವಾ ಕಾಯಿಸ್ಬಿಟ್ಟು ತೋರಿಸ್ತೀನಿ. ಎಷ್ಟು ಮೆದುವಾಗಿ ಬಂದಿದೆ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಾನು ಅದನ್ನ ಫೀಲ್ ಮಾಡಿ ತೋರಿಸ್ತೀನಿ, ನಿಮಗೇನೆ ಗೊತ್ತಾಗುತ್ತೆ. ಇವಾಗ ತವನ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಈ ಥರ. ಬಟ್ ಚಪಾತಿ ಕಾಯಿಸುವಾಗ ನಾವು ಹೈ ಫ್ಲೇಮಲ್ಲೇ ಉರಿನ ಇಟ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲಿಟ್ಟರೆ ಪರ್ಫೆಕ್ಟಾಗಿ ಬರಲ್ಲ. ಮೊದಲು ನಾರ್ಮಲಾಗಿ ಮಾಡಿದಂತಹ ಚಪಾತಿನ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸವರ್ತಾ ಇದ್ದೀನಿ. ಒಂದೊಂದು ಸೈಡಲ್ಲಿ ನೀವು 20 ಸೆಕೆಂಡ್ಸ್ ನೀವು ಸುಟ್ಟರೆ ಸಾಕು. ಚಪಾತಿನ ಯಾವಾಗಲೂ ತುಂಬ ಉರಿ ಇಟ್ಟು ತುಂಬ ಜಾಸ್ತಿ ಹೊತ್ತು ಸುಟ್ಟರೆ ಅದು ಗಟ್ಟಿಯಾಗಿ ಹೋಗುತ್ತೆ, ರೊಟ್ಟಿ ಥರ ಆಗುತ್ತೆ. ಚಪಾತಿನ ಯಾವಾಗಲೂ ಮೀಡಿಯಮ್ ಇದರಲ್ಲೇ ಸುಡಬೇಕು, ತುಂಬ ಜಾಸ್ತಿ ಹೊತ್ತು ಸುಡ್ಲಿಕ್ಕೆ ಹೋಗಬಾರ್ದು. ಒಂದೊಂದು ಸೈಡ್ ಒಂದು 20 ಸೆಕೆಂಡ್ ನಾವು ಸುಟ್ಟರೆ ಸಾಕು, ಚೆನ್ನಾಗೇ ಬೇಯುತ್ತೆ. ಯಾಕಂತಂದರೆ ತವ ತುಂಬಾ ಕಾದಿರುತ್ತೆ, ಸೊ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಮೊದಲನೇ ಚಪಾತಿ ರೆಡಿಯಾಗಿದೆ. ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಇದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೋಡಿ ಇಲ್ಲಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ಇಷ್ಟೇ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ನಾರ್ಮಲಾಗಿ ಮಾಡೋ ಚಪಾತಿಗೂ ಈ ಚಪಾತಿಗೂ ನೀವು ಕಂಪೇರ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ಇನ್ನೊಂದು ಪದರ ಚಪಾತಿ ಮಾಡಿಟ್ಟಿದ್ದೀನಲ್ವಾ, ಅದನ್ನ ಕೂಡ ಇದೇ ಥರ ಸುಡೋದು. ತವಗೆ ಸ್ವಲ್ಪ ಆಯಿಲ್ ಹಚ್ಬಿಟ್ಟು ಚಪಾತಿನ ಹಾಕಿಬಿಟ್ಟು ಒಂದು ಸೈಡ್ ಒಂದು 20 ಸೆಕೆಂಡ್ ಸುಡಬೇಕು, ಇನ್ನೊಂದು ಸೈಡ್ 20 ಸೆಕೆಂಡ್ ಸುಡಬೇಕು. ಮೇಲ್ಗಡೆಯಿಂದ ನೀವು ಎಣ್ಣೆನ ಅಪ್ಲೈ ಮಾಡ್ಕೋಬೋದು, ತುಪ್ಪನೂ ಹಾಕೋಬೋದು, ನಿಮ್ಮ ಚಾಯ್ಸಾ. ಮತ್ತೆ ಹೇಳ್ತಾ ಇದ್ದೀನಿ, ಜಾಸ್ತಿ ಉರಿ ಇಟ್ಟು ಜಾಸ್ತಿ ಹೊತ್ತು ಚಪಾತಿನ ಸುಡಬೇಡಿ, ಚಪಾತಿ ರೊಟ್ಟಿ ಥರ ಆಗುತ್ತೆ. ನೋಡಿ ಇವಾಗ ಪರ್ಫೆಕ್ಟಾಗಿ ಎರಡೂ ಕಡೆನೂ ಬೆಂದಿದೆ, ಎರಡೂ ಕಡೆನೂ ಕಾದಿದೆ. ಇದು ನಮ್ಮದು ಲೇಯರ್ ಚಪಾತಿ ಅಥವಾ ಪದರ ಚಪಾತಿ. ಇದನ್ನು ಕೂಡ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಸೂಪರ್ಬ್ ಆಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈ ಎರಡೂ ಚಪಾತಿನ ನಾನಿವಾಗ ನಿಮಗೆ ತೋರಿಸ್ತಾ ಇದ್ದೀನಿ, ಇದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇಷ್ಟೇ ಇರೋದು, ತುಂಬಾ ಸಿಂಪಲ್ ಆಗಿ ಎಷ್ಟು ಸುಲಭವಾಗಿ ನಾವು ಮೆದು ಚಪಾತಿ ಮಾಡಿದ್ವಿ ಅಂತ. ನೋಡಿ ಇವಾಗ ಪದರ ಚಪಾತಿ ನಾನು ಇದನ್ನ ಹರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ನಿಮಗೆ ಹರಿತಾ ಇದ್ರೇ ಗೊತ್ತಾಗುತ್ತೆ ಚಪಾತಿ ಸಾಫ್ಟಾಗಿದೆಯಾ ಹೇಗಿದೆಯಾ ಅಂತ. ನೋಡಿದ್ರಲ್ಲ ಎಷ್ಟು ಸೂಪರ್ವಾಗಿ ಬಂದಿದೆ ಅಂತ. ಇದು ಪದರ ಚಪಾತಿ, ನಿಮಗೆ ಒಳಗಡೆಯಿಂದ ಪದರ ಆಗಿ ತುಂಬಾ ಸೂಪರ್ವಾಗಿರುತ್ತೆ. ಇದನ್ನ ಮತ್ತೆ ನಾನು ಹರಿದು ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ನಮಗೆ ಟೊಮೆಟೊ ಗೊಜ್ಜು ಜೊತೆ ಅಥವಾ ಯಾವುದಾದ್ರೂ ಗ್ರೇವಿ ಜೊತೆ, ಚಿಕನ್ ಗ್ರೇವಿ ಜೊತೆ ಎಲ್ಲ ಎಷ್ಟು ಸೂಪರ್ವಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ಖಾಲಿ ಬೇಕಾದರೂ ತಿನ್ಬೋದು, ಯಾಕಂತಂದರೆ ಸ್ವಲ್ಪ ಶುಗರ್ ಹಾಕಿರೋದ್ರಿಂದ ಸ್ವೀಟಿಶ್ ಇರುತ್ತೆ ಇದು. ಇದೀಗ ನಾನು ನಾರ್ಮಲಾಗಿ ಸುಟ್ಟಿರುವಂಥ ಚಪಾತಿ, ಇದನ್ನ ನಾನು ನಿಮಗೆ ಕೈಯಲ್ಲಿ ಮುದ್ದೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ನಾನೇ ಫೀಲ್ ಮಾಡಿ ತೋರಿಸ್ತಾ ಇದ್ದೀನಿ, ನಿಮಗೆ ಲೈವ್ ಆಗಿ ಗೊತ್ತಾಗ್ತಾ ಇದೆ ಇದು ನೋಡಿ. ಹಾಗಂತ ನಾವು ಎಣ್ಣೆ ಜಾಸ್ತಿ ಹಾಕಿದರೆ ಕೆಲವರು ಹೇಳ್ತಾರೆ ನಾರು ಟೈಪ್ ಬರುತ್ತೆ ಅಂತ. ತುಂಬ ಎಣ್ಣೆ ಹಾಕೋಬೇಡಿ. ಒಂದು ನಮಗೆ 2 ಕಪ್ ಕಡಲೆ ಹಿಟ್ಟಾದರೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಿಟ್ಟು ನಾವು ಕಲಿಸುವಾಗ ಹಾಕೋಬೇಕಾಗುತ್ತೆ. ಬಟ್ ಈ ಚಪಾತಿ ಸೂಪರ್ವಾಗಿ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಈ ಮೆಥಡನ್ನು ಟಿಪ್ಸನ್ನು ಫಾಲೋ ಮಾಡಿದರೆ ಸೂಪರ್ವಾಗಿರುವಂಥ ಚಪಾತಿನ ಮನೇಲೇ ಮಾಡಿ ಆರಾಮ್ಸೆ ತಿನ್ಬೋದು. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇದ್ರ ಜೊತೆಗೆ ನಾನು ಮೆದು ಹಿಟ್ಟು ಕಳಿಸೋದು, ರೌಂಡ್ ಚಪಾತಿ ಮಾಡೋದು ಮತ್ತು ಪದರ ಚಪಾತಿ ಮಾಡೋ ಇನ್ನು 3 ಸೀಕ್ರೆಟ್ ವಿಡಿಯೋನ ನಾನು ಹಾಕಿದ್ದೀನಿ ಆಲ್ರೆಡಿ. ಆ ಲಿಂಕ್ಸನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅದನ್ನು ಕೂಡ ನೀವು ನೋಡ್ಕೋಬೋದು. ಆ ಎಲ್ಲ ವೀಡಿಯೋಸ್ ಕೂಡ ವೈರಲ್ ಆಗಿದೆ. ಎಲ್ಲ ವೀಡಿಯೋಸ್ನ ಒಂದ್ಸರಿ ನೋಡಿ ನೀವು ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಎಲ್ರಿಗೂ.